ಒನಕೆ ಓಬವ್ವ ಅಧ್ಯಯನ ಪೀಠ ಹಾಗೂ ರಾಣಿ ಅಬ್ಬಕ್ಕ ತುಳು ಅಧ್ಯಯನ ಕೇಂದ್ರ ರಿಜಿಸ್ಟರ್ಡ್ ಬಂಟ್ವಾಳ ಇವರ ಆಶ್ರಯದಲ್ಲಿ ಸಂಚಯಗಿರಿ ರಾಣಿ ಅಬ್ಬಕ್ಕ ತುಳು ಅಧ್ಯಯನ ಕೇಂದ್ರದಲ್ಲಿ ಒನಕೆ ಓಬವ್ವ ಮತ್ತು ಸ್ಥಳೀಯ ಚರಿತ್ರೆ ಎಂಬ ವಿಷಯದಲ್ಲಿ ವಿಶೇಷ ಉಪನ್ಯಾಸ ಕಾರ್ಯಕ್ರಮ ಶುಕ್ರವಾರ ಸಂಜೆ ನಡೆಯಿತು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಕುಲಪತಿ ಡಾಕ್ಟರ್ ಚಿ ರಮೇಶ್ ಅತ್ಯಂತ ಅರ್ಥಪೂರ್ಣ ಕಾರ್ಯಕ್ರಮ ಎಂದು ಸಂತಸ ವ್ಯಕ್ತಪಡಿಸಿದರು. ಒನಕೆ ಓಬವ್ವ ರಾಣಿ ಅಬ್ಬಕ್ಕನ ಜೊತೆ ಸ್ಥಳೀಯ ಸಾಧನೆ ಮಾಡಿದ ಅನೇಕ ಮಹಿಳೆಯರ ಚರಿತ್ರೆಯನ್ನು ಅರ್ಥ ಮಾಡಿಕೊಳ್ಳುವ ಜರೂರು ಪ್ರಸ್ತುತ ಇದೆ. ಮುಂದಿನ ದಿನಗಳಲ್ಲಿ ಉತ್ತಮ ಸಮಾಜ ನಿರ್ಮಾಣಕ್ಕಾಗಿ ಇದು ನಾಂದಿಯಾಗಬಹುದು ಎಂದು ಹೇಳಿದರು. ಸಂಪನ್ಮೂಲ ವ್ಯಕ್ತಿಯಾಗಿ ಆಗಮಿಸಿ ಒನಕೆ ಓಬವ್ವನ ಬಗ್ಗೆ ವಿಶೇಷ ಉಪನ್ಯಾಸವನ್ನು ನೀಡಿದರು. ರಾಣಿ ಅಬ್ಬಕ್ಕ ತುಳು ಅಧ್ಯಯನ ಕೇಂದ್ರದ ಸಂಚಾಲಕ ತುಕಾರಾಮ್ ಪೂಜಾರಿ ಅವರು ಸ್ಥಳೀಯ ಚರಿತ್ರೆಯ ಬಗ್ಗೆ ಉಪನ್ಯಾಸ ನೀಡಿದರು. ಕಾರ್ಯಕ್ರಮದ ಆರಂಭದಲ್ಲಿ ಬಂಟ್ವಾಳ ಸರ್ಕಾರಿ ಕಾಲೇಜು ವಿದ್ಯಾರ್ಥಿಗಳಿಂದ ಒನಕೆ ಓಬವ್ವ ಹಾಗೂ ತುಳು ಬದುಕನ್ನು ಬಿಂಬಿಸುವ ನೃತ್ಯ ವೈಭವವು ನಡೆಯಿತು. ಮುಖ್ಯ ವಿಷಯಕ್ಕೆ ಬರ್ತಾ ಇದ್ದೇವೆ. ವಿಶೇಷ ಉಪನ್ಯಾಸ ನೀಡಲಿಕ್ಕಿದ್ದಾರೆ ಗೋವಿಂದದಾಸ ಕಾಲೇಜು ಇತಿಹಾಸ ವಿಭಾಗದ ಮುಖ್ಯಸ್ಥರಾದ ಪ್ರೊಫೆಸರ್ BY ಕುಮಾರ್ ಅವರನ್ನು ಎಲ್ಲೆಡೆಯೂ ಬೀರುವ ಸಂಕೇತವಾಗಿ ದೀಪ ಹಚ್ಚಿ ಉದ್ಘಾಟನೆ ನಡೀತಾ ಇದೆ. ಬೆಳಕು ಎಲ್ಲೆಲ್ಲೂ ಬೀರಲಿ, ಸ್ಥಳೀಯ ಚರಿತ್ರೆ ಕಟ್ಟಿಕೊಡುವಲ್ಲಿ ಹೊಸ ಒಂದು ಅಧ್ಯಾಯ. ಇವತ್ತು ಓಬವ್ವನ ಚರಿತ್ರೆಯ ಬಗ್ಗೆ ಅಥವಾ ಇಂಥ ಸ್ಥಳೀಯವಾಗಿ ಮಾಡಿರ್ತಕ್ಕಂಥ ರಾಣಿ ಅಬ್ಬಕ್ಕ ಇವ್ರ ಬಗ್ಗೆ ಎಲ್ಲ ಈಗಾಗಲೇ ಈ ವೇದಿಕೆಯಲ್ಲಿ ಈಗಾಗಲೇ ನಮ್ಮ ವಿದ್ವಾಂಸರು ಹೇಳಿದ್ದಾರೆ. ಅವರ ಎಲ್ಲ ಚರಿತ್ರೆಗಳನ್ನು ಕೂಡ ನಾವು ದಾಖಲಿಸಬೇಕು ಅಂತಕ್ಕಂಥದ್ದು. ಯಾಕೆ ಸ್ಥಳೀಯ ಚರಿತ್ರೆಯನ್ನು ದಾಖಲಿಸಬೇಕು? ಯಾಕೆ ಅಂತಂದರೆ ಒಳ್ಳೆಯ ನಾಡನ್ನು ಕಟ್ಟೋದಕ್ಕೆ, ಮತ್ತು ನಮ್ಮ ಗಾಂಧಿ, ಅಂಬೇಡ್ಕರ್, ಇನ್ನು ವಿವೇಕಾನಂದ ಇವರೆಲ್ಲ ಕಂಡಿರ್ತಕ್ಕಂಥ ಕನಸು ಏನಂತಂದರೆ ಸಮಾಜದಲ್ಲಿ ಬದುಕಬೇಕು ಅಂತಂದರೆ ಸಮಾಜವನ್ನು ನಿರ್ಮಾಣ ಮಾಡಬೇಕು ಅಂತ. ನಿಮ್ಮೆಲ್ಲರಿಗೂ ಗೊತ್ತಿದೆ, ರವಿ ಕಾಣದನ್ನ ಕವಿ ಕಂಡ ಅಂತೇಳಿ ನಮ್ಮ ಕುಲಪತಿಗಳು ನಮ್ಮ ಒಬ್ಬ ಸಾಹಿತಿಗಳು ಡಾಕ್ಟರ್ GA ಶಿವರೂಪನಪ್ಪ ಅವರ ಕವನವನ್ನು ನಾನು ನಿಮ್ಮ ಮುಂದೆ ಹೇಳೋದಕ್ಕೆ ಇಷ್ಟಪಡ್ತೀನಿ.